ಪರಿಕಲ್ ಕ್ರಿಶ್ಚಿಯನ್ ಇದೆ, ವೆಸ್ಟರ್ನ್ ಕ್ರಿಶ್ಚಿಯನ್ ಇದೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಇದೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಗದು ಡೆಫಿನೇಷನ್ ಇದು ಈಗ ಹೊಸದಾಗಿ ಏನು ಮಾಡ್ತಿಲ್ಲ. ಹಿಂದೆ ತಂದದೇ ಆಗ್ತದೆ ಯಾವ ಪಟ್ಟಿ ಇತ್ತು ಅದೇ ಪಟ್ಟಿಯಿಂದ ನಾವು ಉಳಿಸಬಹುದು. ಅದನ್ನು ಏನು ಸೇರ್ಪಡೆ ಮಾಡಬೇಕು ಅದನ್ನು ಮಾಡಿದ್ದೇವೆ. ಇದನ್ನೀಗ ಅವರು ಅಲ್ಲ ಅಂತಿದ್ದ ನೀವು ಬರೆಯದೇ ಇದೆ. ಕ್ರಿಶ್ಚಿಯನ್ ಅಂತೂ ಕೂಡ ಇದೆ, ಹಾಗೆ ಬರ್ತದೆ. ಅಲ್ಲ, ಇದು ಯಾವ ಜಾತಿ ತೋರಿಸ್ತದೆ? ಈಗ ನಾವು ಅದನ್ನು ಹೀಗೆ ಆಗ್ತದೆ ಈ ಹಂತದ ವಿಧಾನ ಅಲ್ಲ, ಕೇಳ್ಬೇಕು ಯಾವ ಜಾತಿಗೆ ಮೇಡಮ್ ಅಷ್ಟು ಹಿಂದೂ ಅಂತ ಈಗ ಅಲ್ಲೇ ಏನಿದೆ ನನ್ಗೆ ಗೊತ್ತಿದೆ. ನಾನು ಯುದ್ಧ ಮಾಡಿದಂಗೆ ಈಗ ಹಿಂದಿನ ಕಾಲದ ಕಮಿಟಿ ಹೇಳಿದ್ರು, ಅವಾಗ ಕಮಿಟಿ ಮುಂದೆ ಯಾವ ಬಂತು ಈಗ ಹಾಗೆ ಮಾಹಿತಿ ನೋಡಿದ್ರೆ ಗೊತ್ತಾಗಲ್ಲ ಈ ರೀತಿ ಇದ್ರು ಇದಕ್ಕೆ ಈ ಕನ್ವರ್ಟ್ ಆಗಿದ್ದಾರೆ. ಸೊ ದೆಲ್ ಡೀಟೇಲ್ಸ್ ಕರ್ನಾಟಕ ಹಲವೆಲ್ಲ ಕ್ರಿಶ್ಚಿಯನ್ ಆಗ್ತದಲ್ಲ ಸರ್, ಬ್ರಾಹ್ಮಣ ಕ್ರಿಶ್ಚಿಯನ್ ಈಗ ಪೂಜೆ ಮಾಡ್ತಾರೆ. ಒಂದು ಸಾಯ್ಬೇಕು ಮುಂಚೆ ಹೇಗಿದ್ರು ಏನಂತ ಹೇಳಿ ಆ ಸಹಿತ ಮಾಹಿತಿ ಕರೆಕ್ಟ್ ಬೋದು ಮೋಸ್ಟ್ ಇಲ್ಲ. ಅವನು ನಮ್ಗೆ ನಮ್ಗೆ ಯಾಕಂದ್ರೆ ನಮ್ಮ ಇದರಲ್ಲಿ ಒಂದು 40 ವರ್ಷ ಮೊದಲು ಸ್ವಲ್ಪ ಇದೆ ಅದು ಆ ಜಾತಿಯಲ್ಲಿ ಇದು ಪದವಿ. ಈಗ ಸರ್ಕಾರನೇ ಒಂದು ಕಾನೂನು ತಂದು ಎಲ್ಲ ನಿವಾರಣೆ ಆಗಿತ್ತು. ಈಗ ನೋಡುವ ಪುನಃ ನಾವು ಅದನ್ನು ಎದುರಿಸಿ ಹಾಕಿದಕ್ಕೆ ಆಗಿದೆ. ಒಂದು ಎಕನಾಮಿಕ್ ಸೈಕಲ್ಸ್ ಮತ್ತು ಶಿಕ್ಷಣ ಎಜುಕೇಶನ್ ಕ್ವಾಲಿಫಿಕೇಶನ್ ಸೈಕಲ್ಸ್ ಬೇಕಾದ್ರೆ ಇವು ನೀರು 10-15% ಜಾತಿಗೆ ಒಂದೇ ವರ್ಷ ಬೇಕಾಗುತ್ತದೆ. ನೀವು ಜಾತಿ ನಿಮ್ಮ ಸಮೀಕ್ಷೆ ಮಾಡಿ ಒಂದೇ ವರ್ಷ ಅದ್ರಲ್ಲಿ 10% ಬೇಕು. ಜಾತಿ ಸಮೀಕ್ಷೆ ಇದ್ರಲ್ಲಿ ಇದೆ. ನೀವು ಬೇರೆ ಏನೇ ಬರೆದಿರ್ಬೋದು ಡಿ ಸಿ ಅವರೇ, ಇದರಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಮತ್ತೊಂದು ಕ್ರಿಶ್ಚಿಯನ್ ಜಾತಿ ನಮಗೂ ಕನ್ಫ್ಯೂಷನ್. ಜಾತಿ ಸಮೀಕ್ಷೆ ಅಲ್ಲ ಮತ್ತೊಂದಲ್ಲ ಅಂತ ಹೇಳ್ತಾ ಒಪ್ಕೊಳ್ಳಿ ನಡೀಲ್ಲ. ಡಿ ಸಿ ಅವರೇ ಡೇಟಿನ ಮಾಡಿದಾಗ ಉತ್ತರ ಕೊಡ್ಲಿ. ನಿಮ್ಮ ಜವಾಬ್ದಾರಿ ಎಲ್ಲ